ಗಂಡು ಮೆಟ್ಟಿನ ಕಲೆ ಎಂದೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಯಕ್ಷಗಾನದಲ್ಲಿ ಇತ್ತೀಚೆಗೆ ಪುಟ್ಟ ಮಕ್ಕಳು ಕೂಡ ತಮ್ಮ ಛಾಪು ಮೂಡಿಸ್ತಾ ಇದ್ದಾರೆ. ಇದೀಗ ಪುಟ್ಟ ಹುಡುಗನ ಕುಣಿತ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಜಿತಮನ್ಯು ಉಪಾಧ್ಯಾಯ ಕುಣಿತಕ್ಕೆ ಮನಸೋತ ಯಕ್ಷಗಾನ ಪ್ರೇಮಿಗಳು ಇದೀಗ ಆತನ ಕುಣಿತ ಹಾಗೂ ದಿಗಿಣ ನೋಡಲು ಹಾತೊರಿತಾ ಇದ್ದಾರೆ. 1ನೇ ತರಗತಿಯಲ್ಲಿ ಕಲಿತಾ ಇರುವ ಪುಟ್ಟ ಬಾಲಕ ಯಾವುದೇ ವೇಷವನ್ನ ಹಾಕಿದ್ರು ಕೂಡ ಅದಕ್ಕೆ ತಕ್ಕಂತೆ ಸಂಭಾಷಣೆ ನಾಟ್ಯವನ್ನ ಮಾಡುತ್ತಾ ಯಕ್ಷ ಪ್ರೇಮಿಗಳ ಮನಗೆಲ್ತಾ ಇದ್ದಾನೆ.